ದೃಶ್ಯ ಮಾಧ್ಯಮದ ಮಿತ್ರರಿಗೆ ಮೊದಲವಾಗಿ ಸ್ವಾಗತ ಬಯಸ್ತೇನೆ. ನಾನು ಪ್ರದೀಪ್ ಕಾಪಗಾರ್, ಅಧ್ಯಕ್ಷರು ಅಖಿಲ ಭಾರತ ಮಂಡಲ ಯುವ ವೇದಿಕೆ. ಹಾಗೆಯೇ ಸ್ಥಾಪಕಾಧ್ಯಕ್ಷರಾದ ಕಿರಣ್ ಕುಮಾರ್ ಕೊಡಿಯಲಿದ್ದಾರೆ. ಕಾರ್ಯದರ್ಶಿಯಾದಂಥ ಪ್ರತಾಪ್ ಸಾಲಿನ್ ಕದ್ರಿ ಅವರಿದ್ದಾರೆ. ಹಾಗೆಯೇ ಮಾಜಿ ಅಧ್ಯಕ್ಷರುಗಳಾದ ರಜನೀಶ್ ಕಾಪಗಾರ್, ರಘುವೀರ್ ಬಾಬುಗೌಡ ಹಾಗೂ ರವಿ ಕಾಪಗಾರ್ ನಮ್ಮೊಂದಿಗಿದ್ದಾರೆ. ಇಂದಿನ ಈ ಪತ್ರಿಕಾಗೋಷ್ಠಿಯ ವಿಚಾರ ಒಳ ಮೀಸಲಾತಿ. ಈ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಮಾಜಿ ಅಧ್ಯಕ್ಷರಾದ ರಜನೀಶ್ ಕಾಪಗಾರ್ ಅವರು ಭೂಷಣ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಮಿತಿ ಈಗಾಗಲೇ ಸರಿಯಾದ ಅಧ್ಯಯನ ದತ್ತಾಂಶಗಳನ್ನು ಪಡೆದೇ ಇದರ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕಂತ ಈಗಾಗಲೇ ನಿರ್ಧರಿಸಿದೆ. ಬಹುಶಃ ಈ ದತ್ತಾಂಶ ಪಡೆಯಲು ಪರಿಶಿಷ್ಟ ಉಪಜಾತಿಗಳ ಏನು ಎಷ್ಟೆಲ್ಲ ಜಾತಿಗಳಲ್ಲಿ ಜನಸಂಖ್ಯೆ ಇರ್ಬೋದು, ಅವರ ಶೈಕ್ಷಣಿಕ ಮತ್ತೆ ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಗಣತಿದಾರರು ನಮ್ಮ ಪರಿಶಿಷ್ಟ ಬಂಧುಗಳ ಮನೆಗೆ ಬರಲಿದ್ದಾರೆ. ವಿಶೇಷವಾಗಿ ಅಖಿಲ ಭಾರತ ಮುಂಡಾಳ ಯುವ ವೇದಿಕೆ ಮುಂಡಾಳ ಸಮಾಜವನ್ನು ಪ್ರತಿನಿಧಿಸಿದೆ. ಅಖಿಲ ಮುಂಡಾಳ ಸಮಾಜ ಇವತ್ತು ಕರ್ನಾಟಕದಾದ್ಯಂತ ಸುಮಾರು 2 ರಿಂದ 3 ಲಕ್ಷದವರೆಗೂ ಜನಸಂಖ್ಯೆ ಹೊಂದಿದೆ. ಬಹುಶಃ ಈ ದತ್ತಾಂಶದಿಂದ ನಮ್ಮ ಸಮಾಜಕ್ಕೆ, ಯಾಕಂದ್ರೆ ನಾವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವತ್ತು ನಮ್ಮ ಸ್ಥಿತಿಗತಿ ಏನಿದೆ ಅಂತ ನಮಗೂ ಕೂಡ ಒಂದು ನಮ್ಮ ಸಮಾಜದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಒಂದು ಒಳ್ಳೆ ಸಂದರ್ಭ. ಆದ್ರಿಂದ ನಾವು ನಮ್ಮ ಮುಂಡಾಳ ಸಮಾಜ ಬಂಧುಗಳಲ್ಲಿ ರಾಜ್ಯಾದ್ಯಂತ ನಿಮ್ಮ ಮನೆ ಮನೆಗೆ ಏನು ಗಣತಿದಾರರು ಬರುವಾಗ ಸರಿಯಾದ ಮಾಹಿತಿಗಳನ್ನು ನೀಡಬೇಕು. ಹಾಗೆ ಅವರಿಗೆ ಸಹಕಾರ ಕೂಡ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈ ಅಂಕಿಅಂಶಗಳನ್ನು ಪಡೆದುಕೊಂಡು ಸರ್ಕಾರ ಏನಾದರೂ ಒಳ ಮೀಸಲಾತಿಯನ್ನು ಜಾರಿ ಮಾಡಲು ನಿರ್ಧರಿಸಿದ್ರೆ, ಬಹುಶಃ ಸರಿಯಾದ ಮಾಹಿತಿ ಇಲ್ಲದಿದ್ರೆ ಖಂಡಿತವಾಗ್ಲೂ ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ಹೊಡೆತ ಬೀಳಲಿದೆ. ಆದ್ರಿಂದ ನಿಮ್ಮೆಲ್ಲರ ಸಹಕಾರ ಮುಖ್ಯ. ಬಹಳ ವಿಶೇಷವಾಗಿ ಒಂದು ಸಣ್ಣ ಕೆಲವು ಭಾಗಗಳಲ್ಲಿ ಗೊಂದಲ ಇದೆ. ಯಾಕಂದ್ರೆ ನೀವು ದಕ್ಷಿಣ ಕನ್ನಡ, ಕಾಪು, ಪಡುಬಿದ್ರೆ ಈ ಭಾಗಗಳಲ್ಲಿ ನಾವೆಲ್ಲರೂ ಪರಿಶಿಷ್ಟ ಜಾತಿಯ ಮುಂಡಾಳ ಈ ಹೆಸರಿನಲ್ಲಿ ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟ್ ಅನ್ನು ಪಡೆದಿದ್ದೇವೆ. ಆದ್ರೆ ನಿಮಗೆ ಉಡುಪಿ ನಗರ, ಕುಂದಾಪುರ, ಕೆಲವು ಚಿಕ್ಕಮಗಳೂರು ಭಾಗಗಳಲ್ಲಿ ಆದಿದ್ರಾವಿಡ ಅಂತ ಸರ್ಟಿಫಿಕೇಟ್ ಪಡೆದಿದ್ದಾರೆ. ವಿಶೇಷವಾಗಿ ಅಂದ್ರೆ ನಮಗೂ ಅವ್ರಿಗೂ ಸೌಮ್ಯತೆ ಅಂದ್ರೆ ನಾವೆಲ್ಲರೂ ನಮ್ಮ ಬಬ್ಬು ಸ್ವಾಮಿಯನ್ನು ಕುಲದೇವರಾಗಿ ಆರಾಧಿಸ್ತೇವೆ. ನಿಮ್ಗೆ ಬಾರ್ಕೂರಿಂದ ನೀಲೇಶ್ವರ ಇರ್ಬೋದು, ಪ್ರತಿಯೊಂದು ಕಡೆ ಎಲ್ಲೆಲ್ಲಿ ಬಬ್ಬು ಸ್ವಾಮಿ ಆರಾಧನೆ ಇದೆ ನಮ್ಮ ಕುಲ ಬಾಂಧವರೇ ಮಾಡ್ತಿದ್ದಾರೆ. ಆದ್ರಿಂದ ಈಗಾಗಲೇ ಏನು ನಾಗಭೂಷಣ್ ಅವರು ವರದಿಯಲ್ಲಿ ಕೇಳಿದ್ದಾರೆ. ಯಾಕಂದ್ರೆ ಆದಿ ದ್ರಾವಿಡ, ಆದಿ ಕರ್ನಾಟಕ ಇದು ಜಾತಿ ಅಲ್ಲ, ಇದು ಒಂದು ಗುಂಪಿನ ಹೆಸರು. ಆದ್ರಿಂದ ನಮ್ಮ ಮೂಲ ಜಾತಿಯನ್ನು ನೀವು ಗಣತಿದಾರರು ಬರುವಾಗ ನಿಮ್ಮ ಉಪಜಾತಿಯಲ್ಲಿ ಮೂಲ ಜಾತಿಯನ್ನು ನೀಡಬೇಕಂತ ಹೇಳಿದ್ದಾರೆ. ಆದ್ರಿಂದ ನಾವೆಲ್ಲ ನಮ್ಮ ಬಂಧುಗಳಲ್ಲಿ ವಿನಂತಿ ಮಾಡೋದಂದ್ರೆ ನೀವು ಯಾರು ಗೊಂದಲಗೊಳಗಾಗದೆ, ಯಾರು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಏನು ನೀವು ಪರಿಶಿಷ್ಟ ಜಾತಿಯಲ್ಲಿ ಆದಿದಾಡ ಅಂತ ಸರ್ಟಿಫಿಕೇಟ್ ಪಡೆದಿದೆ ಅದನ್ನು ಯಾರು ಈಗ ಬದಲಾವಣೆ ಮಾಡುವ ಅವಕಾಶ ಇಲ್ಲ. ಆದ್ರೆ ಸರಿಯಾಗಿ ನಮ್ಮ ಮೂಲ ಜಾತಿ ಏನಿದೆ, ನಾವೆಲ್ಲರೂ ಬಬ್ಬು ಸ್ವಾಮಿಯನ್ನು ಆರಾಧನೆ ಮಾಡಿಕೊಂಡು ಬಬ್ಬು ಸ್ವಾಮಿ ಕುಲಬಾಂಧವರಾಗಿದ್ದೇವೆ. ಆದ್ರಿಂದ ತಾವೆಲ್ಲರೂ ಉಪಜಾತಿ ನಮೂದಿಸುವಾಗ ಕರ್ನಾಟಕದಾದ್ಯಂತ ನಮ್ಮ ಜನರಲ್ಲಿ ಮನವಿ, ಎಲ್ಲರೂ ಮುಂಡಾಳ ಎಂದು ನಮೂದಿಸಬೇಕು. ಇದರಿಂದ ನಮಗೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ನಮ್ಮ ಸಮಾಜಕ್ಕೆ ದೊರೆಯುವಂತ ಏನು ನ್ಯಾಯಯುತವಾದ ಮೀಸಲಾತಿಯನ್ನು ನಾವು ಪಡೆಯಲು ನಮಗೆ ಉಪಕಾರ ಆಗ್ತದೆ. ಧನ್ಯವಾದಗಳು.